ಈಸಿ ತುಳು ಚಾನೆಲ್ಗೆ ಸ್ವಾಗತ. ಕಳೆದ ವಿಡಿಯೋದಲ್ಲಿ ನಾವು ತುಳುವಿನಲ್ಲಿ ಅನಿಶ್ಚಿತ ಭವಿಷ್ಯತ್ ಕಾಲವನ್ನು ಕಲಿತೆವು. ಇವತ್ತು ಅನಿಶ್ಚಿತ ಭವಿಷ್ಯತ್ ಕಾಲದಲ್ಲಿ ನಿಷೇಧಾರ್ಥಕ ಮತ್ತು ಪ್ರಶ್ನಾರ್ಥಕ ವಾಕ್ಯಗಳನ್ನು ಕಲಿಯುವ. ನೀವು ಈ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮತ್ತು ಶೇರ್ ಮಾಡಿ. ಈಗ ಮೊದಲಿಗೆ ಭವಿಷ್ಯತ್ ಕಾಲದಲ್ಲಿ ನಿಷೇಧಾರ್ಥಕ ಕ್ರಿಯಾರಚನೆಗಳನ್ನು ಕಲಿಯುವ. ಇದು ತುಂಬ ಸುಲಭ. ಕ್ರಿಯಾಧಾತುವಿಗೆ ನೇರವಾಗಿ ನಿಷೇಧಾರ್ಥಕ ಆಖ್ಯಾತ ಪ್ರತ್ಯಯವನ್ನು ಸೇರಿಸಬೇಕು. ಬೇರೆ ಯಾವುದೇ ಪ್ರತ್ಯಯಗಳಿಲ್ಲ. ಕ್ಲಾಸ್ ಎ ಮತ್ತು ಕ್ಲಾಸ್ ಬಿ ಎರಡು ಕ್ರಿಯಾಪದಗಳಿಗೂ ಒಂದೇ ನಿಯಮ ಅನ್ವಯಿಸುತ್ತದೆ. ಹಾಗಾಗಿ ಎರಡು ಬೇರೆ ಬೇರೆ ಕ್ರಿಯಾರಚನೆಗಳನ್ನು ಕಲಿಯಬೇಕಂತೆಲ್ಲ. ಈಗ ನಿಷೇಧಾರ್ಥಕ ಆಖ್ಯಾತ ಪ್ರತ್ಯಯ ಅಥವಾ ಪರ್ಸನಲ್ ಎಂಡಿಂಗನ್ನು ನೋಡುವ. ಹಿಂದಿನ ಪಾಠದಲ್ಲಿ ಕಲಿತಿರುವ ಭವಿಷ್ಯತ್ ಕಾಲದ ಆಖ್ಯಾತ ಪ್ರತ್ಯಯಗಳ ಮೊದಲಿಗೆ ಆ ಸ್ವರವನ್ನು ಸೇರಿಸಿದರೆ ಅವು ನಿಷೇಧಾರ್ಥಕ ಆಖ್ಯಾತ ಪ್ರತ್ಯಯಗಳಾಗುತ್ತದೆ. ಉತ್ತಮ ಪುರುಷ ಏಕವಚನ ಯಾನು, ಇದರ ಪರ್ಸನಲ್ ಎಂಡಿಂಗ್ ಅಯ. ಆ ಪ್ಲಸ್ ಎ ಸೇರಿಸಿ ಅಯ ಅಂತಾಗಿದೆ. ಮಧ್ಯಮ ಪುರುಷ ಏಕವಚನ ಈ, ಇದರ ಪರ್ಸನಲ್ ಎಂಡಿಂಗ್ ಅಯ. ಪ್ರಥಮ ಪುರುಷ ಪುಲ್ಲಿಂಗ ಏಕವಚನ ಆಯೆ ಅಥವಾ ಇಂಬೆ, ಇದರ ಪರ್ಸನಲ್ ಎಂಡಿಂಗ್ ಅಯೆ. ಪ್ರಥಮ ಪುರುಷ ಸ್ತ್ರೀಲಿಂಗ ಏಕವಚನ ಆಲು ಅಥವಾ ಮೋಲು, ಪರ್ಸನಲ್ ಎಂಡಿಂಗ್ ಅಯಲ್. ಪ್ರಥಮ ಪುರುಷ ನಪುಂಸಕ ಏಕವಚನ ಅವು ಅಥವಾ ಒಂದು, ಪರ್ಸನಲ್ ಎಂಡಿಂಗ್ ಅಂದ್. ಇದೊಂದು ಉಳಿದವುಗಳಿಗಿಂತ ಭಿನ್ನವಾಗಿದೆ. ಉತ್ತಮ ಪುರುಷ ಬಹುವಚನ ನಮ ಅಥವಾ ಎಂಕುಲು, ಪರ್ಸನಲ್ ಎಂಡಿಂಗ್ ಅಯ. ಮಧ್ಯಮ ಪುರುಷ ಬಹುವಚನ ನಿಕುಲು ಅಥವಾ ಈರ್, ಪರ್ಸನಲ್ ಎಂಡಿಂಗ್ ಅಯರ್. ಪ್ರಥಮ ಪುರುಷ ಪುಲ್ಲಿಂಗ ಮತ್ತು ಸ್ತ್ರೀಲಿಂಗ ಬಹುವಚನ, ಪರ್ಸನಲ್ ಎಂಡಿಂಗ್ ಅಯೇರ್. ಪ್ರಥಮ ಪುರುಷ ನಪುಂಸಕ ಬಹುವಚನ ಐಕುಲು ಅಥವಾ ನೇಕುಲು, ಪರ್ಸನಲ್ ಎಂಡಿಂಗ್ ಅಯ. ಸರಿ, ಈಗ ನಾವು ತುಳುವಿನಲ್ಲಿ ತಿನು ಮತ್ತು ಜೆಪ್ಪು ಈ ಎರಡು ಕ್ರಿಯಾಧಾತುಗಳಿಗೆ ಭವಿಷ್ಯತ್ ಕಾಲದ ನಿಷೇಧಾರ್ಥಕ ಕ್ರಿಯಾರಚನೆ ಮಾಡುವ. ತಿನು ಅಂದರೆ ತಿನ್ನು, ಕ್ರಿಯಾಧಾತು ಪ್ಲಸ್ ನಿಷೇಧಾರ್ಥಕ ಆಖ್ಯಾತ ಪ್ರತ್ಯಯ. ತಿನು ಪ್ಲಸ್ ನಿಷೇಧಾರ್ಥಕ ಆಖ್ಯಾತ ಪ್ರತ್ಯಯ. ಯಾನು ಎಂಬುದರ ಆಖ್ಯಾತ ಪ್ರತ್ಯಯ ಯ. ತಿನು ಪ್ಲಸ್ ಅಯ ತಿನಯ. ನಾನು ತಿನ್ನೆನು. ತುಳುವಿನಲ್ಲಿ ತಿನಯ ಎಂಬುದು ಸಂಭವನೀಯತೆ ಅಥವಾ ಅನಿಶ್ಚಿತತೆಯನ್ನು ತೋರಿಸುತ್ತದೆ. ಕನ್ನಡದಲ್ಲಿ ತಿನ್ನೆನು ಎಂಬುದು ನಿಶ್ಚಿತ ಭವಿಷ್ಯತ್ ಕಾಲವಾಗಿದೆ. ಈ ಕ್ರಿಯಾಪದದ ಸಾಮಾನ್ಯ ವರ್ತಮಾನ ಕಾಲದ ಕ್ರಿಯಾರಚನೆ ತಿನ್ಪುಜ ಎಂದು, ಅಂದರೆ ತಿನ್ನುವುದಿಲ್ಲ. ಯಾನು ತಿನಯ, ನಾನು ತಿನ್ನೆನು. ಈ ತಿನಯ, ನೀನು ತಿನ್ನೆ. ಆಯೆ ಅಥವಾ ಎಂಬೆ ತಿನಯೆ, ಅವನು ತಿನ್ನನು. ಆಲು ಅಥವಾ ಮೋಲು ತಿನಯಲ್, ಅವಳು ತಿನ್ನಳು. ಅವು ಅಥವಾ ಒಂದು ತಿನಂದ್, ಅದು ಅಥವಾ ಇದು ತಿನ್ನದು. ನಮ ಅಥವಾ ಎಂಕುಲು ತಿನಯ, ನಾವು ತಿನ್ನೆವು. ನಿಕುಲು ಅಥವಾ ಈರ್ ತಿನಯರ್, ನೀವು ತಿನ್ನರಿ. ಅಕುಲು ಮುಕುಲು ಆರ್ ಅಥವಾ ಮೇರ್ ತಿನಯರ್, ಅವರು ಅಥವಾ ಇವರು ತಿನ್ನರು. ಐಕುಲು ಅಥವಾ ನೇಕುಲು ತಿನಯ, ಅವು ಅಥವಾ ಇವು ತಿನ್ನವು. ಸರಿ, ಈಗ ಇನ್ನೊಂದು ಕ್ರಿಯಾಧಾತು ಜೆಪ್ಪು ಎಂಬುದರ ಕ್ರಿಯಾರಚನೆ ಮಾಡುವ. ಜೆಪ್ಪು ಅಂದರೆ ಮಲಗು, ಕ್ರಿಯಾಧಾತು ಪ್ಲಸ್ ನಿಷೇಧಾರ್ಥಕ ಆಖ್ಯಾತ ಪ್ರತ್ಯಯ. ಜೆಪ್ಪು ಪ್ಲಸ್ ನಿಷೇಧಾರ್ಥಕ ಆಖ್ಯಾತ ಪ್ರತ್ಯಯ. ಯಾನು ಎಂಬುದರ ನಿಷೇಧಾರ್ಥಕ ಆಖ್ಯಾತ ಪ್ರತ್ಯಯ ಅಯ. ಜೆಪ್ಪು ಪ್ಲಸ್ ಅಯ ಜೆಪ್ಪಯ, ನಾನು ಮಲಗೆನು. ಈ ಕ್ರಿಯಾಪದದ ಸಾಮಾನ್ಯ ವರ್ತಮಾನ ಕಾಲದ ಕ್ರಿಯಾರಚನೆ ಜೆಪ್ಪುಜ ಎಂದು, ಅಂದರೆ ಮಲಗುವುದಿಲ್ಲ. ಯಾನು ಜೆಪ್ಪಯ, ನಾನು ಮಲಗೆನು. ಈ ಜೆಪ್ಪಯ, ನೀನು ಮಲಗೆ. ಆಯೆ ಅಥವಾ ಎಂಬೆ ಜೆಪ್ಪಯೆ, ಅವನು ಮಲಗನು. ಆಲು ಅಥವಾ ಮೋಲು ಜೆಪ್ಪಯಲ್, ಅವಳು ಮಲಗಳು. ಅವು ಅಥವಾ ಒಂದು ಜೆಪ್ಪಂದ್, ಅದು ಅಥವಾ ಇದು ಮಲಗದು. ನಮ ಅಥವಾ ಎಂಕುಲು ಜೆಪ್ಪಯ, ನಾವು ಮಲಗೆವು.
ನಿಕ್ಕುಲು ಅಥವಾ ಈರ್ ಜೆಪ್ಪಯರ್ ನೀವು ಮಲಗರಿ. ಅಕ್ಕುಲು ಮಕ್ಕುಲು ಆರು ಅಥವಾ ಮೇರ್ ಜೆಪ್ಪಯೇರ್ ಅವರು ಅಥವಾ ಇವರು ಮಲಗರು. ಐಕುಲು ಅಥವಾ ನೈಕುಲು ಜೆಪ್ಪಯ ಅವು ಮಲಗವು, ಅವು ಅಥವಾ ಇವು ಮಲಗವು. ಸರಿ, ಈಗ ಇನ್ನೆರಡು ಕ್ರಿಯಾಧಾತು ಬುಡು ಮತ್ತು ಓದು ಇವುಗಳ ಕ್ರಿಯಾರಚನೆ ಮಾಡುವ. ಬುಡು ಅಂದರೆ ಬಿಡು. ಕ್ರಿಯಾಧಾತು ಪ್ಲಸ್ ನಿಷೇಧಾರ್ಥಕ ಆಖ್ಯಾತ ಪ್ರತ್ಯಯ. ಬುಡು ಪ್ಲಸ್ ನಿಷೇಧಾರ್ಥಕ ಆಖ್ಯಾತ ಪ್ರತ್ಯಯ. ಯಾನು ಎಂಬುದರ ನಿಷೇಧಾರ್ಥಕ ಆಖ್ಯಾತ ಪ್ರತ್ಯಯ ಅಯ. ಬುಡು ಪ್ಲಸ್ ಅಯ ಬುಡಯ ಅಂದರೆ ನಾನು ಬಿಡೆನು. ಈ ಕ್ರಿಯಾಪದದ ಸಾಮಾನ್ಯ ವರ್ತಮಾನ ಕಾಲದ ಕ್ರಿಯಾರಚನೆ ಬುಡ್ಪುಜ್ಯ ಎಂದು, ಅಂದರೆ ಬಿಡುವುದಿಲ್ಲ. ಯಾನು ಬುಡಯ ನಾನು ಬಿಡೆನು. ಈ ಬುಡಯ ನೀನು ಬಿಡೆ. ಆಯೆ ಅಥವಾ ಎಂಬೆ ಬುಡಯೆ ಅವನು ಬಿಡನು. ಆಲು ಅಥವಾ ಮೋಲು ಬುಡಯಲ್ ಅವಳು ಬಿಡಳು. ಅವು ಅಥವಾ ಒಂದು ಬುಡಂದು ಅದು ಅಥವಾ ಇದು ಬಿಡದು. ನಮ ಅಥವಾ ಎಂಕುಲು ಬುಡಯ ನಾವು ಬಿಡೆವು. ನಿಕುಲು ಅಥವಾ ಈರು ಬುಡಯರ್ ನೀವು ಬಿಡರಿ. ಅಕುಲು ಮೊಕುಲು ಆರು ಅಥವಾ ಮೇರು ಬುಡಯೇರ್ ಅವರು ಅಥವಾ ಇವರು ಬಿಡರು. ಐಕುಲು ಅಥವಾ ನೇಕುಲು ಬುಡಯ ಅವು ಅಥವಾ ಇವು ಬಿಡವು. ಸರಿ, ಈಗ ಇನ್ನೊಂದು ಕ್ರಿಯಾಧಾತು ಓದು ಎಂಬುದರ ಕ್ರಿಯಾರಚನೆ ಮಾಡುವ. ಓದು ಅಂದರೆ ಕನ್ನಡದಲ್ಲಿ ಕೂಡ ಓದು. ಕ್ರಿಯಾಧಾತು ಪ್ಲಸ್ ನಿಷೇಧಾರ್ಥಕ ಆಖ್ಯಾತ ಪ್ರತ್ಯಯ. ಓದು ಪ್ಲಸ್ ನಿಷೇಧಾರ್ಥಕ ಆಖ್ಯಾತ ಪ್ರತ್ಯಯ. ಯಾನ ಎಂಬುದರ ನಿಷೇಧಾರ್ಥಕ ಆಖ್ಯಾತ ಪ್ರತ್ಯಯ ಅಯ. ಓದು ಪ್ಲಸ್ ಅಯ ಓದಯ ನಾನು ಓದೆನು. ಈ ಕ್ರಿಯಾಪದದ ಸಾಮಾನ್ಯ ವರ್ತಮಾನ ಕಾಲದ ಕ್ರಿಯಾರಚನೆ ಓದು ಜ ಎಂದು, ಅಂದರೆ ಓದುವುದಿಲ್ಲ. ಯಾನು ಓದಯ ನಾನು ಓದೆನು. ಈ ಓದಯ ನೀನು ಓದೆ. ಆಯೆ ಅಥವಾ ಎಂಬೆ ಓದಯೆ ಅವನು ಓದನು. ಆಲು ಅಥವಾ ಮೋಲು ಓದಯಲ್ ಅವಳು ಓದಳು. ಅವು ಅಥವಾ ಒಂದು ಓದಂದು ಅದು ಅಥವಾ ಇದು ಓದದು. ನಮ ಅಥವಾ ಎಂಕುಲು ಓದಯ ನಾವು ಓದೆವು. ನಿಕುಲು ಅಥವಾ ಈರು ಓದಯರ್ ನೀವು ಓದರಿ. ಅಕುಲು ಮೊಕುಲು ಆರು ಅಥವಾ ಮೇರು ಓದಯರ್ ಅವರು ಅಥವಾ ಇವರು ಓದರು. ಐಕುಲು ಅಥವಾ ನೇಕುಲು ಓದಯ ಅವು ಅಥವಾ ಇವು ಓದವು. ಸರಿ, ಈಗ ಅನಿಶ್ಚಿತ ಭವಿಷ್ಯತ್ ಕಾಲದಲ್ಲಿ ಕೆಲವು ವಾಕ್ಯಗಳನ್ನು ನೋಡುವ. ಇನಿ ಬರ್ಸ ಬರಂದು ಇವತ್ತು ಮಳೆ ಬರದು ಅಥವಾ ಇವತ್ತು ಮಳೆಯಾಗದಿರಬಹುದು. ಆಯೆ ಇಲ್ಲಡು ಉಪ್ಪಯೇ ಅವನು ಮನೆಯಲ್ಲಿ ಇರನು ಅಥವಾ ಅವನು ಮನೆಯಲ್ಲಿ ಇಲ್ಲದಿರಬಹುದು. ಈ ನಡಪಾತೆರೆಯ ನೀನು ನನ್ನೊಂದಿಗೆ ಮಾತನಾಡದಿರಬಹುದು. ಆಲು ಆಯನು ಮದುವೆ ಆವಯಲ್ ಅವಳು ಅವನನ್ನು ಮದುವೆಯಾಗದಿರಬಹುದು. ಪತ್ತೆರ್ದು ಜಾಸ್ತಿ ಜನ ಒಪ್ಪಯೇರ್ 10ಕ್ಕಿಂತ ಹೆಚ್ಚು ಜನರು ಇಲ್ಲದಿರಬಹುದು. ಆರು ನಿನ್ನನ್ನು ಮಾಪು ಮಲ್ಪಯೇರ್ ಅವರು ನಿನ್ನನ್ನು ಬಹುಶಃ ಕ್ಷಮಿಸುವುದಿಲ್ಲ. ಅಕ್ಲೆಗೆ ಮೂಲು ಎಡ್ಡೆವಂದು ಅವರಿಗೆ ಇಲ್ಲಿ ಒಳ್ಳೆಯದಾಗದಿರಬಹುದು. ನಿಕ್ಕು ಖುಷಿಯಾವಂದು ನಿನಗೆ ಸಂತೋಷ ಆಗದು ಅಥವಾ ನಿನಗೆ ಸಂತೋಷ ಆಗದಿರಬಹುದು. ತುಳುವಿನಲ್ಲಿ ಭವಿಷ್ಯತ್ ಕಾಲದ ನಿಷೇಧಾರ್ಥಕ ರೂಪ ಕೂಡ ಸಾಮಾನ್ಯವಾಗಿ ಸಂಭವನೀಯತೆ ಅಥವಾ ಅನಿಶ್ಚಿತತೆಯನ್ನು ವ್ಯಕ್ತಪಡಿಸಲು ಉಪಯೋಗಿಸಲ್ಪಡುತ್ತದೆ. ಹಾಗೆ ಕೆಲವೊಮ್ಮೆ ನಿರ್ಣಯಗಳನ್ನು ಅಥವಾ ನಿಶ್ಚಿತತೆಯನ್ನು ವ್ಯಕ್ತಪಡಿಸಲು ಸಹ ಉಪಯೋಗಿಸುತ್ತಾರೆ. ಉದಾಹರಣೆಗೆ, ಯಾನು ಏಪೊಲ ಸುಳ್ಳು ಪನಯ ನಾನು ಎಂದಿಗೂ ಸುಳ್ಳು ಹೇಳೆನು. ನಾನು ಎಂದಿಗೂ ಸುಳ್ಳು ಹೇಳುವುದಿಲ್ಲ. ಕುಡೋರ ಯಾನು ಬರಯ ಇನ್ನೊಮ್ಮೆ ನಾನು ಬಾರೆನು ಅಥವಾ ಇನ್ನೊಮ್ಮೆ ನಾನು ಬರುವುದಿಲ್ಲ. ನನಮಿತ್ತ ಯಾನ ನಿನಡ ಪಾತೆರೆಯ ಇನ್ನು ಮುಂದೆ ನಾನು ನಿನ್ನೊಂದಿಗೆ ಮಾತನಾಡೆನು ಅಥವಾ ಇನ್ನು ಮುಂದೆ ನಾನು ನಿನ್ನೊಂದಿಗೆ ಮಾತನಾಡುವುದಿಲ್ಲ. ಆಯೆ ನಿನ್ನನ್ನು ಏಪೋಗ್ಲ ಬುಡಯೇ ಅವನು ನಿನ್ನನ್ನು ಎಂದಿಗೂ ಬಿಡನು ಅಥವಾ ಅವನು ನಿನ್ನನ್ನು ಎಂದಿಗೂ ಬಿಡುವುದಿಲ್ಲ.
ಯಾನ ನಿನ್ನನ್ನು ಮದಪಯೆ, ನಾನು ನಿನ್ನನ್ನು ಮರೆಯನು ಅಥವಾ ನಾನು ನಿನ್ನನ್ನು ಮರೆಯುವುದಿಲ್ಲ. ಸರಿ, ಇವಿಷ್ಟು ನಿಷೇಧಾರ್ಥಕ ವಾಕ್ಯಗಳು. ಈಗ ನಾವು ಅನಿಶ್ಚಿತ ಭವಿಷ್ಯತ್ ಕಾಲದಲ್ಲಿ ಪ್ರಶ್ನಾರ್ಥಕ ವಾಕ್ಯಗಳನ್ನು ಕಲಿಯುವ. ಪ್ರಶ್ನಾರ್ಥಕ ವಾಕ್ಯಗಳನ್ನು ರಚಿಸಲು ವಾಕ್ಯದ ಕೊನೆಗೆ ಆ ಅಥವಾ ನಾ ಪ್ರತ್ಯಯವನ್ನು ಸೇರಿಸಬೇಕು. ವಾಕ್ಯದ ಕೊನೆಯ ಪದದ ಅಂತ್ಯದಲ್ಲಿ ಆ, ಎ, ಎ ಅಥವಾ ಓ ಸ್ವರಾಕ್ಷರವಿದ್ದಲ್ಲಿ ನಾ ಪ್ರತ್ಯಯ ಸೇರಿಸಬೇಕು. ವಾಕ್ಯದ ಕೊನೆಯ ಪದದ ಅಂತ್ಯದಲ್ಲಿ ಯಾವುದೇ ವ್ಯಂಜನ ಅಥವಾ ಅರ್ಧ ಉ ಅಥವಾ ಇ ಅಥವಾ ಉ ಸ್ವರಾಕ್ಷರವಿದ್ದರೆ ಆ ಪ್ರತ್ಯಯ ಸೇರಿಸಬೇಕು. ಆಯೆ ಬರುವೆ, ಅವನು ಬಂದಾನು. ಆಯೆ ಬರುವೆನ, ಅವನು ಬಂದಾನ. ಆಯೆ ಬರಯೆ, ಅವನು ಬಾರನು. ಆಯೆ ಬರಯನ, ಅವನು ಬಾರನ. ಯಾನು ಬರುವೆನ, ನಾನು ಬಂದೇನ. ಯಾನು ಬರಯನ, ನಾನು ಬಾರೆನ. ಈ ಬರುವನ, ನೀನು ಬಂದೀಯ. ಈ ಬರೆಯನ, ನೀನು ಬಾರೆಯ. ಆಲು ಬರುವಲ, ಅವಳು ಬಂದಾಳ. ಆಲು ಬರೆಯಲ, ಅವಳು ಬಾರಳ. ಅವು ಬರುವ, ಅದು ಬಂದೀತ. ಅವು ಬರಂದ, ಅದು ಬರದ. ನಮ ಬರುವನ, ನಾವು ಬಂದೇವ. ನಮ ಬರೆಯನ, ನಾವು ಬಾರೆವ. ನಿಖುಲು ಬರುವರ, ನೀವು ಬಂದೀರ. ನಿಖುಲು ಬರೆಯರ, ನೀವು ಬಾರರ. ಅಕುಲು ಬರುವೆರ, ಅವರು ಬಂದಾರ. ಅಕುಲು ಬರೆಯರ, ಅವರು ಬಾರರ. ಐಕುಲು ಬರುವನ, ಅವುಗಳು ಬಂದಾವ. ಐಕುಲು ಬರೆಯನ, ಅವುಗಳು ಬಾರವ. ಸರಿ, ಈಗ ನಾವು ಕೆಲವು ವಾಕ್ಯಗಳನ್ನು ನೋಡುವ. ನಮ್ಮ ಒಂಜಿ ಗಂಟೆಡು ಎತ್ತ, ನಾವು 1 ಗಂಟೆಯಲ್ಲಿ ತಲುಪಬಹುದು. ನಮ್ಮ ಒಂಜಿ ಗಂಟೆಡು ಎತ್ತಯ, ನಾವು ಬಹುಶಃ 1 ಗಂಟೆಯಲ್ಲಿ ತಲುಪುವುದಿಲ್ಲ. ನಮ್ಮ ಒಂಜಿ ಗಂಟೆಡು ಎತ್ತನ, ನಾವು 1 ಗಂಟೆಯಲ್ಲಿ ತಲುಪಬಹುದಾ? ನಮ್ಮ ಒಂಜಿ ಗಂಟೆಡು ಎತ್ತಯನ, ನಾವು 1 ಗಂಟೆಯಲ್ಲಿ ತಲುಪದಿರಬಹುದಾ? ಆಯೆ ಇನಿ ಪೋವೆನ, ಅವನು ಇಂದು ಹೋಗಬಹುದಾ? ಆಯೆ ಇನಿ ಪೋವೆನೆ, ಅವನು ಇಂದು ಹೋಗಬಹುದಾ? ಗೌರವ ಸೂಚಕ. ಅಂದು ಪೋವೆ, ಹೌದು ಹೋದಾನು. ಇಜ್ಜಿ ಪೋವಯೆ, ಇಲ್ಲ ಅವನು ಬಹುಶಃ ಹೋಗುವುದಿಲ್ಲ. ಆಯೆ ಇಲ್ಲಡು ಉಪ್ಪೆನ, ಅವನು ಮನೆಯಲ್ಲಿರಬಹುದಾ? ಆಯೆ ಇಲ್ಲಡುಪ್ಪೆನೆ, ಅವನು ಮನೆಯಲ್ಲಿರಬಹುದಾ? ಗೌರವ ಸೂಚಕ. ದಾನ ಎಂಗೊತ್ತುಜಿ, ಏನೋ ನನಗೆ ಗೊತ್ತಿಲ್ಲ. ದಾನೆ ಅಂದರೆ ಏನೋ, ದಾನ ಅಂದರೆ ಏನೋ. ಆಯೆ ಇಲ್ಲಡು ಉಪ್ಪೆನ ದಾನ, ಅವನು ಮನೆಯಲ್ಲಿ ಇದ್ದಾನೋ ಏನೋ. ಆಯೆ ಎಲ್ಲ ಬರೆಯನ ದಾನ, ಅವನು ನಾಳೆ ಬರುವುದಿಲ್ಲವೋ ಏನೋ. ಆಯೆ ಡಾಕ್ಟರ್ ಆಪೆ, ಅವನು ಡಾಕ್ಟರ್ ಆಗುತ್ತಾನೆ. ಆಯೆ ಡಾಕ್ಟರ್ ಆವೆ, ಅವನು ಡಾಕ್ಟರ್ ಆದಾನು ಅಥವಾ ಆಗಬಹುದು. ಆಯೆ ಡಾಕ್ಟರ್ ಆಪೆನ, ಅವನು ಡಾಕ್ಟರ್ ಆಗುತ್ತಾನ. ಆಯೆ ಡಾಕ್ಟರ್ ಆವೆನ, ಅವನು ಡಾಕ್ಟರ್ ಆದಾನ ಆಗಬಹುದಾ? ಆಯೆ ಡಾಕ್ಟರ್ ಆಪುಜೆ, ಅವನು ಡಾಕ್ಟರ್ ಆಗುವುದಿಲ್ಲ. ಆಯೆ ಡಾಕ್ಟರ್ ಆವಯೆ, ಅವನು ಡಾಕ್ಟರ್ ಆಗನು ಅಥವಾ ಆಗದಿರಬಹುದು. ಆಯೆ ಡಾಕ್ಟರ್ ಆಪುಜೆನ, ಅವನು ಡಾಕ್ಟರ್ ಆಗುವುದಿಲ್ಲವ. ಆಯೆ ಡಾಕ್ಟರ್ ಆವಯನ, ಅವನು ಡಾಕ್ಟರ್ ಆಗನ ಅಥವಾ ಆಗದಿರಬಹುದಾ? ಆಯೆಗೆ ಬೇಜಾರು ಆವು, ಅವನಿಗೆ ಬೇಸರ ಆಗಬಹುದು. ಆಯೆಗೆ ಬೇಜಾರಾವಂದು, ಅವನಿಗೆ ಬೇಸರ ಆಗದು. ಆಯೆಗೆ ಬೇಜಾರಾವ, ಅವನಿಗೆ ಬೇಸರ ಆಗಬಹುದಾ? ಆಯೆಗೆ ಬೇಜಾರಾವಂದ, ಅವನಿಗೆ ಬೇಸರ ಆಗದ. ತುಳುವಿನಲ್ಲಿ ಆವು ಎಂಬುದನ್ನು ಹೆಚ್ಚಾಗಿ ಒಪ್ಪಿಗೆ ಸೂಚಿಸಲು ಉಪಯೋಗಿಸಲಾಗುತ್ತದೆ. ನಿಕೋವಾವ್ ಚಾನ ಕಾಪ್ಯ, ನಿನಗೆ ಯಾವುದಾಗಬಹುದು ಅಥವಾ ನಿನಗೆ ಯಾವುದಾದೀತು. ಚಹಾನ ಕಾಫ್ಯ, ಚಹಾವ ಕಾಫ್ಯಾವ, ಚಹಾ ಆಗಬಹುದಾ ಕಾಫಿ ಆಗಬಹುದಾ? ಚಹಾ ಆವೆ ಕಾಫಿ ಆವೆ, ಚಹಾ ಆಗಬಹುದಾ ಕಾಫಿ ಆಗಬಹುದಾ? ಗೌರವ ಸೂಚಕ. ಎಂಕ್ ಚಹಾ ಆವು, ನನಗೆ ಚಹಾ ಆಗಬಹುದು.
ಸರಿ, ಇವತ್ತಿಗೆ ಇಷ್ಟು ಸಾಕು. ಇನ್ನು ಮುಂದಿನ ವಿಡಿಯೋದಲ್ಲಿ ತುಳುವಿನಲ್ಲಿ ಸಾಮಾನ್ಯ ಭೂತಕಾಲವನ್ನು ಕಲಿಯುವ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಕೆಳಗೆ ಇರುವ ಲೈಕ್ ಬಟನನ್ನು ಒತ್ತಿರಿ. ಹಾಗೆ ಇನ್ನಷ್ಟು ಹೊಸ ವಿಡಿಯೋಗಳ ಬಗ್ಗೆ ನೋಟಿಫಿಕೇಷನ್ ಪಡೆಯಲು ಸಬ್ಸ್ಕ್ರೈಬ್ ಬಟನನ್ನು ಒತ್ತಿರಿ. ಬೇರೆ ಏನಾದರೂ ಸಲಹೆಗಳಿದ್ದರೆ ಕಮೆಂಟ್ ಮಾಡಿರಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಬಾಯ್.